ನಾನು ಈ ಬಾರಿ ಇದನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಿವಾನಂದರು ಸುದ್ದಿ ಪತ್ರಿಕೆಯ ಪ್ರಮುಖರಾದಂಥ ಶಿವಾನಂದರು ನಲ್ಲಿ ಮಾತಾಡಿದರು. ನಾನು ಇದಕ್ಕೆ ತುಂಬ ಆ, ಇದಕ್ಕೆ ನನ್ನ ಕಡೆಯಿಂದ ಸಹಕಾರ ಇದೆ ಅಂತ ಹೇಳುವಂಥ ಮಾತನ್ನು ಅವತ್ತು ಹೇಳಿದೆ. ಪ್ರಾಯಶಃ ಈ ರೀತಿಯ ಆಂದೋಲನಗಳು ಸಮಾಜದಲ್ಲಿ ನಡೆದಾಗಲೇ ನಾವು ಈ ಲಂಚ ಮತ್ತೊಂದನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನೀವು ಮನವೊಲಿಸಿ ಪ್ರತಿಜ್ಞೆ ಸ್ವೀಕಾರ ಮಾಡಿಸಿ, ಇಲ್ಲ ನಾನು ಇಂಥದಕ್ಕೆ ಈಲ್ಡ್ ಆಗೋದಿಲ್ಲ ಮತ್ತು ಇದಕ್ಕೆ ನಾನು ಸಹಕಾರ ಕೊಡಲ್ಲ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬನಿಂದ ಹೇಳಿಸಿ ಅದಕ್ಕೆ ಅನುಗುಣವಾಗಿ ಅವನು ನಡೆಸಿಕೊಂಡು ಹೋಗುವಂಥದ್ದು ಅತ್ಯಂತ ಪ್ರಾಮುಖ್ಯ. ಬರೀ ಭಾಷಣ ಘೋಷಣೆಯಲ್ಲಿ ಇದಾಗೋದಿಲ್ಲ. ಶಿವಾನಂದರು ಮತ್ತು ಸುದ್ದಿ ಪತ್ರಿಕೆಯ ನೀವೆಲ್ಲರೂ ಇದನ್ನು ಮಾಡ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಮುಂದೊಂದು ದಿನ ಲಂಚ ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತ ವ್ಯವಸ್ಥೆ ಜನರಿಗೆ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.